ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕೋಟೆಕಾರು ನೆಲಿಸ್ಥಳ ಶ್ರೀ ಕಾಳಿಕಾಂಬ ದೇವಸ್ಥಾನದ ಪರಿಸರದಲ್ಲಿರುವ ಶ್ರೀಯುತ ಜನಾರ್ದನಾಚಾರ್ಯ ಭವಾನಿ ದಂಪತಿಗಳ ಹೊಸಮನೆಯಲ್ಲಿದ್ದೇವೆ. ಹೊಸಮನೆ ಶ್ರೀ ಶಂಕರನಾರಾಯಣ ಆಚಾರ್ಯರವರು ಹೊಸಮನೆ ಜನಾರ್ದನಾಚಾರ್ಯ ಭವಾನಿ ದಂಪತಿಗಳ ಸುಪುತ್ರ. ಇವರು ವೃತ್ತಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರವೃತ್ತಿಯಲ್ಲಿ ಗಣಪತಿ ದೇವರ ವಿಗ್ರಹ ರಚನೆಯನ್ನು ಕೂಡ ತಮ್ಮ ಹವ್ಯಾಸವನ್ನಾಗಿಸಿಕೊಂಡಿದ್ದಾರೆ. ಕಳೆದ 35 ವರ್ಷಗಳಿಂದಲೂ ಈ ಹವ್ಯಾಸವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ತಮ್ಮ ಸ್ವಗೃಹದಲ್ಲಿ ಗಣಪತಿಯ ವಿಗ್ರಹ ರಚನೆ ಮಾಡಿ ಪೂಜೆಯನ್ನು ಚೌತಿಯ ದಿವಸ ಮಾಡುವಂಥ ಒಂದು ಸೇವಾ ಕಾರ್ಯ ಅವರ ಮನೆಯಲ್ಲಿ ಹಿಂದಿನಿಂದಲೂ ಜರುಗುತ್ತಿತ್ತು. ಅದನ್ನೇ ಹವ್ಯಾಸವಾಗಿರಿಸಿಕೊಂಡು ಮಹಾಗಣಪತಿ ಅನುಗ್ರಹ ಎಂಬಂತೆ ಅವರಿಗೆ ಸಾರ್ವಜನಿಕ ಗಣೇಶೋತ್ಸವದ ವಿಗ್ರಹ ರಚನೆಯ ಒಂದು ಕಾರ್ಯ ಅವರಿಗೆ ಸಿಕ್ಕಿತ್ತು. ಅದನ್ನು ಒಳ್ಳೆಯ ರೀತಿಯಲ್ಲಿ ಅವರು ನಿಭಾಯಿಸಿದ ಮೂಲಕ ಮತ್ತೆ ಪ್ರತಿ ವರ್ಷವೂ ಹಲವಾರು ಗಣಪತಿಯ ವಿಗ್ರಹ ರಚನೆಯ ಕಾರ್ಯ ಅವರಿಗೆ ಸಿಕ್ಕಿತ್ತು. ಇದೀಗ ಕಳೆದ 35 ವರ್ಷಗಳಿಂದಲೂ ಹಲವಾರು ಗಣಪತಿ ವಿಗ್ರಹ ರಚನೆ ಮಾಡಿ ಜನಮನ ಗೆದ್ದಿದ್ದಾರೆ. ಶ್ರೀಯುತರು ಪುತ್ತೂರಿನ ದಿವಾಕರಾಚಾರ್ಯ ಅವರ ಒಂದು ಪ್ರೇರಣೆಯಿಂದ ಮಾರ್ಗದರ್ಶನದಿಂದ ಈ ವಿದ್ಯೆಯನ್ನು ಕಲಿತಿದ್ದೇನೆ ಅಂತ ಅವರು ಹೇಳ್ತಾರೆ. ಕೋಟೆಕಾರಿನ ಹೊಸಮನೆ ಸ್ವಗೃಹದಲ್ಲಿ ಈ ರಚನೆಯನ್ನು ಮಾಡುವ ಜೊತೆಗೆ ಅವರು ತಮ್ಮ ವೃತ್ತಿಯಲ್ಲಿಯೂ ಮತ್ತು ಇನ್ನಿತರ ಸಾಮಾಜಿಕ ಕಾರ್ಯಗಳಲ್ಲಿಯೂ ರಾಜಕೀಯದಲ್ಲಿಯೂ ತಮ್ಮ ಕಾರ್ಯವನ್ನು ಮುಂದುವರಿಸ್ತಿದ್ದಾರೆ. ಅವರೊಂದಿಗೆ ಈ ವಿಗ್ರಹ ರಚನೆ ಹವ್ಯಾಸದಲ್ಲಿ ಅವರ ಇಬ್ಬರು ಗಂಡು ಮಕ್ಕಳು, ದೊಡ್ಡವರು ವಿಘ್ನೇಶ್ ಮತ್ತು ಸಣ್ಣವರು ಭುವನೇಶ್, ಈ ಇಬ್ಬರು ಸಹ ಅವರೊಂದಿಗೆ ಸಹಕರಿಸ್ತಿದ್ದಾರೆ. ಅವರು ಕೂಡ ಈ ವಿಗ್ರಹ ರಚನೆಯಲ್ಲಿ ಒಳ್ಳೆಯ ಚಾಕಚಕ್ಯತೆಯನ್ನು ಪಡೆದಂಥ ಯುವಕರು. ತಂದೆಯ ಜೊತೆಗೆ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡು ಈ ಚೌತಿಯ ಸಂದರ್ಭದಲ್ಲಿ ಆಗಲಿ ಇನ್ನಿತರ ಸಂದರ್ಭಗಳಲ್ಲಿ ಈ ವಿಗ್ರಹ ರಚನೆಯನ್ನು ಹವ್ಯಾಸವನ್ನಾಗಿರಿಸಿಕೊಂಡಿದ್ದಾರೆ. ಅವರು ಹೇಳುವುದಿದ್ದರೆ ಅವರು ಯಾವುದೇ ಒಂದು ಹಣಕ್ಕಾಗಿ ಸೇವೆಯನ್ನು ಮಾಡ್ತಾ ಇಲ್ಲ, ಒಂದು ಸೇವಾ ರೂಪದಲ್ಲಿ ಈ ವಿಗ್ರಹ ರಚನೆಯನ್ನು ಕೈಗೊಳ್ಳುತ್ತಿಕೊಂಡಿದ್ದಾರೆ. ಎಲ್ಲ ಸಂದರ್ಭಗಳಲ್ಲಿ ಕೂಡ ತಮ್ಮ ಸೇವೆಯ ರೂಪದಲ್ಲಿ ವಿಗ್ರಹ ರಚನೆ ಮಾಡಿ ನೀಡ್ತಿದ್ದಾರೆ. ಶಂಕರನಾರಾಯಣ ಅಂತ ನನ್ನ ಹೆಸರು. ಕೋಟೆಕಾರ್ ವಾಸ, ನೆಲಿಸ್ಥಳ ಕಾಳಿಕಾಂಬ ದೇವಸ್ಥಾನದ ಹತ್ತಿರ. ನಾನು ಗಣಪತಿ ವಿಗ್ರಹವನ್ನು ನಮ್ಮ ಹವ್ಯಾಸ ರೀತಿಯಲ್ಲಿ ನಾನು ತಯಾರು ಮಾಡ್ತಾಯಿದ್ದೇನೆ. ನಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಮಾಡಿ ಪೂಜೆ ಮಾಡ್ತಾಯಿದ್ದೇವೆ. ಅದೇ ರೀತಿ ಆಮೇಲೆ ಮುಂದುವರಿತಾ ನಾನು ಸಾರ್ವಜನಿಕ ಗಣೇಶೋತ್ಸವದ ಗಣಪತಿ ವಿಗ್ರಹ ರಚನೆಗೆ ನನಗೆ ಅವಕಾಶ ಸಿಕ್ಕಿತು. ಹಾಗೆ ಅದನ್ನು ಸಾಧಾರಣ ಒಂದು 30-35 ವರ್ಷದಿಂದ ನಾನು ಕೆಲಸವನ್ನು ಮಾಡ್ತಾಯಿದ್ದೆ. ಈ ರೀತಿ ಬಂದಿದ್ದೇವೆ. ಈಗ ನನ್ನ ಮಕ್ಕಳಾದ ವಿಘ್ನೇಶ ಮತ್ತು ಭುವನೇಶ ಎಂಬ ಇಬ್ಬರು ಮಕ್ಕಳು ಈಗ ಈ ವಿಗ್ರಹ ರಚನೆಯಲ್ಲಿ ತಯಾರಾಗಿ ಬಂದಿದ್ದಾರೆ. ನನ್ನ ಹವ್ಯಾಸ ಎಲೆಕ್ಟ್ರಿಕಲ್ ಮೋಟರ್ ವೆಂಡರ್. ಹಾಗೆ ಅದರ ಜೊತೆಯಲ್ಲಿ ಇದನ್ನು ನನ್ನ ವರ್ಷದ ಒಂದು ಸೇವೆ ರೀತಿಯಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೇನೆ. ನಾನು ಈ ವೃತ್ತಿಯನ್ನು ಕಲಿತದ್ದು ನಮ್ಮ ಪುತ್ತೂರಿನ ದಿವಾಕರಾಚಾರ್ಯ ನೀರೋಳ್ಳಿ ಅವರ ಮುಖಾಂತರ. ಅವರು ವಿಗ್ರಹ ರಚನೆ ಮಾಡ್ತಾಯಿದ್ರು. ಅವರ ಜೊತೆಯಲ್ಲಿ ಸೇರಿಕೊಂಡು ನಾನು ಕಲಿತದ್ದು. ಅವರು ಈಗ ಮಾಡ್ತಾಯಿದ್ದಾರೆ. ಅವರು ಈಗ ಇಲ್ಲೇ ವಾಸವಾಗಿದ್ದಾರೆ ಊರಿನಲ್ಲಿ. ಅವರೊಂದಿಗೆ ನಾನು ಬೆರೆತು ಈ ರಚನೆಯನ್ನು ಕಲಿತದ್ದು. ನಮಸ್ತೆ, ನನ್ನ ಹೆಸರು ವಿಘ್ನೇಶ್ ಆಚಾರ್ಯ. ನಾನು ವೃತ್ತಿಯಲ್ಲಿ ಇಂಟೀರಿಯರ್ ಡಿಸೈನರ್ ಆಗಿದ್ದೇನೆ. ನನ್ನದೇ ಅದು ಸ್ವಂತ ಆಚಾರ್ಯ ಇಂಟೀರಿಯರ್ಸ್ ಅಂತೇಳಿ ಕಂಪನಿಯಲ್ಲಿ ಫ್ರೀಲಾನ್ಸರಾಗಿ ವರ್ಕ್ ಮಾಡ್ತಿದ್ದೇನೆ. ಇದು ಗಣೇಶನ ವಿಗ್ರಹ ಅಂತೇಳಿದರೆ ನನ್ನ ತಂದೆ ಶಂಕರನಾರಾಯಣ ಆಚಾರ್ಯರು ಮಾಡ್ತಾಯಿದ್ರು ಮೊದಲಿಂದಲೇ. ಹಾಗೆ ಸಣ್ಣದಿರೋದ್ರಿಂದಲೇ ಅವರೊಟ್ಟಿಗೆ ಸೇರಿ ಮಾಡೋದನ್ನು ಕೆಲಸ ನೋಡಿ ನಾವು ಕಲಿತದ್ದು. ಈಗ ನಾನು ಮತ್ತು ನನ್ನ ತಮ್ಮ ಭುವನೇಶ್ ಆಚಾರ್ಯ ಇಬ್ಬರು ಸೇರಿ ಮಾಡ್ತಿದ್ದೇವೆ. ಈಗ ಸದ್ಯಕ್ಕೆ ಸಾಧಾರಣ ಒಂದು ಒಟ್ಟಿಗೆ 15 ಮೂರ್ತಿ ಇದೆ. ಇದು ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿದು, ಇನ್ನೊಂದು ವಿದ್ಯಾಗಣೇಶೋತ್ಸವದ್ದು ಕೋಟೆಕಾರು. ಹಾಗೆ ಕೆಲವು ಸಾರ್ವಜನಿಕ ಸಂಸ್ಥೆದು ಕೂಡ ಗಣಪತಿ ಇದೆ, ಮತ್ತು ಕೆಲವು ಮನೆಯಲ್ಲಿ ಇಡುವಂಥ ವಿಗ್ರಹಗಳು ಕೂಡ ಇದೆ. ಅಂತ ಹೇಳಿದರೆ ನಾವು ಇಷ್ಟು ಮೊತ್ತ ಅಂತೇಳಿ ಇಷ್ಟು ಚಾರ್ಜ್ ಮಾಡಲಿಲ್ಲ, ಸೇವಾ ರೂಪದಲ್ಲಿ ಮಾಡ್ತಿದ್ದೇವೆ. ಇದು ಮೂರ್ತಿ ಮಾಡೋದು ಅಂತೇಳಿದರೆ ವರ್ಷ ಇಡೀ ಅಂತ ಹೇಳಿಲ್ಲ. ನಾವು ಗಣೇಶೋತ್ಸವ ಟೈಮಲ್ಲಿ ಒಂದೂವರೆ ತಿಂಗಳ ಮುಂಚೆ ಸ್ಟಾರ್ಟ್ ಮಾಡ್ತೇವೆ. ಆರ್ಡ್ರ್ ಬಂದರೆ ಮಾತ್ರ ಮಾಡಿದ್ದು, ಎಕ್ಸ್ಟ್ರಾ ಮಾಡಿಡಲ್ಲ. ಮತ್ತು ಇನ್ನೊಂದು ಅಂತೇಳಿದರೆ ಫುಲ್ ಟೈಮು ಇದರಲ್ಲಿರಲ್ಲ, ಇದೇ ವರ್ಕ್ ಮಾಡ್ತಿಲ್ಲ, ಗಣಪತಿ ಮಾಡ್ತಾಯಿಲ್ಲ. ನಮ್ಮದು ಇಂಟೀರಿಯರ್ ಡಿಸೈನ್ ಅದೇ ವರ್ಕಲ್ಲಿ ಇರ್ತೇನೆ ನಾನು. ಮತ್ತು ಇನ್ನೊಂದು ಎನಿಮಲ್ ರೆಸ್ಕ್ಯೂ ಮಾಡ್ತಿರ್ತೇನೆ, ಅದರ ವರ್ಕಲ್ಲಿ ಇರ್ತೇನೆ, ಅದೇ ಬ್ಯುಸಿಯಲ್ಲಿ ಇರ್ತೇನೆ. ನೈಟ್ ಟೈಮಲ್ಲಿ ಫ್ರೀ ಇರುವಾಗ ಈ ವರ್ಕ್ ಮಾಡ್ತೇವೆ. ತಮ್ಮ ಮತ್ತು ತಂದೆ ಒಟ್ಟಿಗಿದ್ದಾರೆ.